ಬೀದರ್ ಜಿಲ್ಲೆ ಔರಾದ್ ತಾಲೂಕಿನ ಕೌಟಾಬಿ ಗ್ರಾಮ ಪಂಚಾಯಿತಿ ಅವ್ಯವಸ್ಥೆಯ ತಾಣವಾಗಿದೆ. ಇಲ್ಲಿನ ಗ್ರಾಮದ ಜನರಿಗೆ ಮೂಲಭೂತ ಸೌಕರ್ಯಗಳನ್ನು ಸಮರ್ಪಕವಾಗಿ ಒದಗಿಸುವಲ್ಲಿ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ನಿರ್ಲಕ್ಷ್ಯ ತೋರುತ್ತಿದ್ದಾರೆ. ಗ್ರಾಮ ಪಂಚಾಯಿತಿ ಅಧಿಕಾರಿಯಾದ ಶ್ರೀ ಸಂಗಪ್ಪ ಹೂಗಾರ ಸರಿಯಾಗಿ ಕಚೇರಿಗೆ ಬರದೆ ಸುಳ್ಳು ನೆಪ ಹೇಳುತ್ತಾರೆಂದು ಈ ಹಿಂದೆ ಅನೇಕ ಸಂಘಟನೆಗಳು ಹೇಳಿದರೂ ಕೂಡ ಕಚೇರಿಗೆ ಬರದೆ ಸಾರ್ವಜನಿಕರ ಕುಂದುಕೊರತೆ ಆಲಿಸದೆ ವಾರದಲ್ಲಿ 3 ದಿನ ಬರುವುದಾಗಿ ಹೇಳಿದ ಇವರು ವಾರ ಕಳೆದರೂ 1 ದಿನ ಕೂಡ ಬರದೆ ಸಾರ್ವಜನಿಕರನ್ನು ಅಲೆದಾಡಿಸುತ್ತಿದ್ದಾರೆ. ಇಂದು ಕೂಡ ಸಾರ್ವಜನಿಕರು ಸಮಸ್ಯೆ ಹೇಳಿಕೊಳ್ಳಲು ಗ್ರಾಮ ಪಂಚಾಯಿತಿಗೆ ಹೋದರೆ ಬೆಳಿಗ್ಗೆ 11 ಗಂಟೆ 40 ನಿಮಿಷವಾದರೂ ಕಚೇರಿಯಲ್ಲಿ ಯಾರೂ ಇಲ್ಲದೆ ಬಿಕೋ ಎನ್ನುತ್ತಿತ್ತು. ಕೇವಲ ಗ್ರಾಮ ಪಂಚಾಯಿತಿ ಅಧಿಕಾರಿ ಅಷ್ಟೇ ಅಲ್ಲ, ಇನ್ನುಳಿದ ಬಿಲ್ ಕಲೆಕ್ಟರ್, ಕಂಪ್ಯೂಟರ್ ಆಪರೇಟರ್ ಹಾಗೂ ಸೆಕ್ರೆಟರಿ ಪಂಚಾಯಿತಿಯಲ್ಲಿ ಕರ್ತವ್ಯದಲ್ಲಿ ಇರಲಿಲ್ಲ ಎಂದು ಸಮಸ್ಯೆ ಹೇಳಿಕೊಳ್ಳಲು ಬಂದ ಸಾರ್ವಜನಿಕರು ದೂರಿದ್ದಾರೆ. ಈ ಕೂಡಲೇ ಸಂಬಂಧಪಟ್ಟ ತಾಲೂಕು ಪಂಚಾಯಿತಿ ಅಧಿಕಾರಿಗಳು ಸಾರ್ವಜನಿಕರ ಸಮಸ್ಯೆಯನ್ನು ಕೂಲಂಕುಷವಾಗಿ ಪರಿಶೀಲಿಸಿ ಕೂಡಲೇ ಫಲಾನುಭವಿಗಳಿಗೆ ಮನೆ ನಿರ್ಮಿಸಲು ಅನುವು ಮಾಡಿಕೊಡಬೇಕು ಮತ್ತು ಮಹಿಳೆಯರು ನೀರಿಗಾಗಿ ಪರದಾಡುತ್ತಿರುವುದರಿಂದ ಮುಕ್ತಿ ಕೊಡಿಸಬೇಕು. ಗ್ರಾಮ ಪಂಚಾಯಿತಿಯಲ್ಲಿ ನಡೆಯುವ ಅವ್ಯವಹಾರಗಳ ಬಗ್ಗೆ ಪರಿಶೀಲಿಸಿ ಕರ್ತವ್ಯ ಲೋಪ ಎಸಗುತ್ತಿರುವ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಮತ್ತು ಇತರೆ ಪಂಚಾಯಿತಿ ನೌಕರರ ಮೇಲೆ ಕ್ರಮ ಕೈಗೊಂಡು ಈ ಕೂಡಲೇ ಅವರನ್ನ ವಜಾ ಮಾಡಬೇಕೆಂದು ಕರ್ನಾಟಕ ಪ್ರಜಾಶಕ್ತಿ ಸಮಿತಿ ಯುವ ಘಟಕ ವತಿಯಿಂದ ತಾಲೂಕು ಪಂಚಾಯಿತಿಗೆ ಮನವಿ ಮಾಡಿಕೊಂಡಿದ್ದಾರೆ. ವರದಿ ಅರವಿಂದ ಮಲ್ಲಿಗೆ. ಔರಾದ್ ತಾಲೂಕಿನ ಕೌಟಾಬಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರುವ ಹಲವಾರು ಸಮಸ್ಯೆಗಳಿವೆ. ಆದರೂ ಗ್ರಾಮ ಪಂಚಾಯತ್ ಅಧಿಕಾರಿಗಳು ಯಾವುದೇ ಗಮನ ಹರಿಸುತ್ತಿಲ್ಲ. ವಸತಿ 2022-23ನೇ ಸಾಲಿನ ವಸತಿ ಯೋಜನೆಗಳನ್ನು ಮಂಜೂರಾದರೂ ಕೂಡ ಯಾವುದೇ ರೀತಿಯಲ್ಲಿ ಫಲಾನುಭವಿಗಳಿಗೆ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು 6 ತಿಂಗಳು ಕಳೆದರೂ ಗ್ರಾಮ ಸಭಾ ಮಾಡಿದ್ದಾರೆ. ಆದರೂ ಕೂಡ ಫಲಾನುಭವಿಗಳಿಗೆ ಮನೆ ಕಟ್ಟಲು ಅನುವು ಮಾಡಿಕೊಟ್ಟಿಲ್ಲ. ಯಾಕೆಂದರೆ ಅವರು ಫಲಾನುಭವಿಗಳಲ್ಲಿ ದುಡ್ಡು ಕೇಳುತ್ತಿರುವುದೆಂದು ಗ್ರಾಮದ ಫಲಾನುಭವಿಗಳು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ಹೀಗಾಗಿ ಹಲವಾರು ರೀತಿಯಲ್ಲಿ ಸಮಸ್ಯೆಗಳಿವೆ. ನೀರಿನ ಸಮಸ್ಯೆಗಳಿವೆ. ನೀರಿಗಾಗಿ ಸುಮಾರು ಜನರು ಪರದಾಡುತ್ತಿರುವಂಥ ಸಮಸ್ಯೆ ಬಂದಿದೆ ಕೌಟ ಗ್ರಾಮದಲ್ಲಿ. ಆದರೂ ಕೂಡ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಯಾವುದೇ ಕೂಡ ಗಮನ ಹರಿಸುತ್ತಿಲ್ಲ. ಇವರ ವಿರುದ್ಧ ಅಭಿವೃದ್ಧಿ ಅಧಿಕಾರಿಗಳಿಗೆ ತಾಲೂಕು ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳಿಗೂ ಕೂಡ ಮನವಿ ಕೊಟ್ಟಿದ್ದೆವು. ಆದರೂ ಅವರು ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿಗಳು ಕೂಡ ಯಾವುದೇ ಬಗ್ಗೆ ಗಮನ ಹರಿಸುತ್ತಿಲ್ಲ. ಇದರಲ್ಲಿ ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿಗಳು ಕೂಡ ಶಾಮೀಲಿದ್ದಾರೆ ಎಂದು ಮೇಲ್ನೋಟಕ್ಕೆ ಕಂಡು ಬರುತ್ತಿದೆ. ಹೀಗಾಗಿ ಹಲವಾರು ರೀತಿಯಲ್ಲಿ ಸಮಸ್ಯೆಗಳು ಬಗೆಹರಿಸುತ್ತಿಲ್ಲ. ಇವರಿಗೆ ಮುಂಬರುವ ದಿನಗಳಲ್ಲಿ ಕರ್ನಾಟಕ ಪ್ರಜಾಶಕ್ತಿ ಸಮಿತಿ ಜಿಲ್ಲಾ ಯುವ ಘಟಕ ವತಿಯಿಂದ ಎಚ್ಚರಿಸುತ್ತಿದ್ದೇವೆ. ಒಂದು ವೇಳೆ ಈ ಸಮಸ್ಯೆಯನ್ನು ಬಗೆಹರಿಸದಿದ್ದಲ್ಲಿ ನಿಮ್ಮ ತಾಲೂಕು ಪಂಚಾಯತ್ ಮುಂದೆ ಉಗ್ರವಾಗಿ ಹೋರಾಟ ಮಾಡಲಾಗುವುದೆಂದು ಎಚ್ಚರಿಸುತ್ತೇನೆ. ನಿತೀಶ್ ಸಕ್ಪಾಲ್, ಕರ್ನಾಟಕ ಪ್ರಜಾಶಕ್ತಿ ಸಮಿತಿ ಯೂತ್ ಪ್ರೆಸಿಡೆಂಟ್, ಬೀದರ್. ಲಂಬಾಣಿ ನೃತ್ಯ, ಹಲಗೆ ವಾದನ, ವೀರಗಾಸೆ ಕುಣಿತ ಸೇರಿದಂತೆ ವಿವಿಧ ಬಣ್ಣದ ಮುಖವಾಡ ಧರಿಸಿದ ಕಲಾ ತಂಡಗಳು ನಮ್ಮ ತುಮಕೂರಿನ ಸಮಸ್ತ ವೀಕ್ಷಕರಿಗೆ ಹೊಸ ವರ್ಷದ ಶುಭಾಶಯಗಳು. ಓಂ ಸರ್ವಣ ಪ್ರಿಂಟ್ಸ್, ಬೆಂಗಳೂರು ಬೊಮ್ಮನಹಳ್ಳಿ. ಜಪಾನ್ ದೇಶದಿಂದ ಮಿಷಿನ್ಸ್ ಅಳವಡಿಸಿಕೊಂಡು ಓಂ ಸರ್ವಣ ಪ್ರಿಂಟಿಂಗ್ಸ್ನಲ್ಲಿ ಒಂದು ವಿನೂತನ ಹೆಜ್ಜೆ. ನಮ್ಮಲ್ಲಿ ಬುಕ್ಸ್, ಟೆಂಟ್ ಕಾರ್ಡ್, ಬ್ರೋಚರ್, ಬುಕ್ ಮಾರ್ಕ್ಸ್, ಲ್ಯಾಮಿನೇಷನ್, ಡ್ಯಾಗ್ಲರ್, ಲೇಬಲ್ಸ್, ಸ್ಟಿಕ್ಕರ್ಸ್, ರಿಸಿಪ್ಟ್ ಬುಕ್, ಲೆಜರ್ ಬುಕ್ಸ್, ಮೆಡಿಸಿನ್ ಬಾಕ್ಸ್, ಪೌಚ್ ಫೋಲ್ಡರ್ಸ್, ಸೆಂಟರ್ ಪಿನ್ನಿಂಗ್, ಸ್ಪಾಟ್ UV ಪ್ರಿಂಟಿಂಗ್ ಆ್ಯಂಡ್ ಕೋಟಿಂಗ್, ಫಾಯಿಲಿಂಗ್ ಗೋಲ್ಡ್ ಆ್ಯಂಡ್ ಸಿಲ್ವರ್, ಈಕೋ ಸಾಲ್ವೆಂಟ್ ಪ್ರಿಂಟಿಂಗ್, ಫ್ಲೆಕ್ಸ್, ವಿನ್ಯಾಲ್, ಲೀಫ್ಲೆಟ್ಸ್, ಬಿಸ್ನೆಸ್ ಕಾರ್ಡ್, ಪೋಸ್ಟರ್ಸ್, ಕ್ಯಾಲೆಂಡರ್ಸ್, ಸ್ಕೂಲ್ ಆ್ಯಂಡ್ ಕಾಲೇಜ್ ಟೆಕ್ಸ್ಟ್ ಬುಕ್, ಲೈಟ್ ಬೋರ್ಡ್ಸ್, ಪರ್ಫೆಕ್ಟ್ ಬೈಂಡಿಂಗ್, ಎನ್ವಲಪ್, ಸರ್ಟಿಫಿಕೇಟ್ ಕೇಕ್ ಬಾಕ್ಸ್, ಕೆಟ್ಲಾಗ್ಸ್, ಪಾಪ್ಕಾರ್ನ್ ಬಾಕ್ಸ್, ಲೆಟರ್ ಹೆಡ್, LED ಬೋರ್ಡ್ಸ್, ACP ಬೋರ್ಡ್ಸ್ ಇತ್ಯಾದಿಗಳನ್ನು ಮಾಡಿಕೊಡುತ್ತೇವೆ. ಆನ್ ಟೈಮ್ ಡೆಲಿವರಿ ನೀಡಲಾಗುತ್ತದೆ. ಕಂಪನಿಯಿಂದ 10 ಕಿಲೋಮೀಟರ್ ವರೆಗೂ ಉಚಿತ ಡೆಲಿವರಿ.
ದಿನದ 24 ಗಂಟೆಗಳು ಸೇವೆಗಳು ಲಭ್ಯ. ಒಳ್ಳೆ ಕ್ವಾಲಿಟಿ, ಕ್ವಾಂಟಿಟಿ, ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ನಮ್ಮ ಮುಖ್ಯ ಉದ್ದೇಶ. ಒಮ್ಮೆ ಭೇಟಿ ನೀಡಿ. ಓಂ ಸರ್ವಣ ಪ್ರಿಂಟ್ಸ್, ನಂಬರ್ 31, ಮೊದಲನೇ ಕ್ರಾಸ್, ಗಣೇಶ ದೇವಸ್ಥಾನದ ಹಿಂಭಾಗ, ಬೇಗೂರು ರಸ್ತೆ, ಬೊಮ್ಮನಹಳ್ಳಿ, ಬೆಂಗಳೂರು 560068. ಸಂಪರ್ಕಿಸಿ ಮಿಸ್ಟರ್ ಸರ್ವಣ, ಮಾಲೀಕರು ಓಂ ಸರ್ವಣ ಪ್ರಿಂಟ್ಸ್. ಫೋನ್ ನಂಬರ್ 08041234546. ಮೊಬೈಲ್ 9066075057.